ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿವೃದ್ಧ ಸತ್ವಾಯ ಪುರುಷಾಯ ಮಹೀಯಸೆ, ಯೋ ಬ್ರಹ್ಮ ಕ್ಷತ್ರಮಾವಿಶ್ಯ ಬಿಭರ್ತೀದಂ ಸ್ವತೇಜಸ. ಪ್ರೀತಿಯ ಪ್ರಭುವೇ, ನೀನು ನಿನ್ನ ಪರಿಶುದ್ಧ ಸಾತ್ವಿಕ ನೆಲೆಯಲ್ಲಿ ಸ್ಥಿತನಾಗಿರುವೆ. ಆದ್ದರಿಂದ ನೀನು ಪರಮಪುರುಷನ ಪರಿಪೂರ್ಣ ಪ್ರತಿನಿಧಿ. ನಿನ್ನ ಪರಾಕ್ರಮವೇ ನಿನ್ನ ಮಹಿಮೆಯನ್ನು ಸಾರುತ್ತಿದೆ. ಈ ಜಗತ್ತಿನಲ್ಲಿ ಬ್ರಾಹ್ಮಣ ಸಂಸ್ಕೃತಿಯನ್ನು ಪ್ರವರ್ತಿಸಿ ನೀನು ಎಲ್ಲರನ್ನೂ ಪಾಲಿಸುತ್ತಿರುವೆ. ಒಬ್ಬ ಕ್ಷತ್ರಿಯನಾಗಿ ಪ್ರತಿಯೊಬ್ಬರನ್ನೂ ಪರಿಪಾಲಿಸುತ್ತಾ ನಿನ್ನ ನಿರ್ದಿಷ್ಟ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿರುವೆ. ಸೊ ಮಹಾರಾಜ ಋತು ಅವರ ಈ ಅಸಾಧಾರಣ ಚಟುವಟಿಕೆಗಳು, ಅಸಾಧಾರಣ ಶಕ್ತಿ, ಅಸಾಧಾರಣ ಪ್ರಭಾವ ಹೇಳ್ತಾ ಇರೋದು ಯಾಕೆ ಅಂದ್ರೆ ಅವರು ವಿಶುದ್ಧ ಸತ್ವ, ವಿವೃದ್ಧ ಸತ್ವ, ಸೊ ಅವರು ಆ ನೆಲೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಭೌತಿಕ ಜಗತ್ತು ಮೂರು ಗುಣಗಳು, ಸತ್ವ, ರಜಸ್ಸು, ತಮಸ್ಸು. ಆದರೆ ಇದಕ್ಕೂ ಮೇಲೆ ಇನ್ನೊಂದು ಲೋಕ ಇದೆ, ಭಗವಂತನ ದಿವ್ಯಧಾಮ. ಅದು ಸತ್ವಗುಣ, ವಿಶುದ್ಧ ಸತ್ವ. ಇದೇನು ವಿವೃದ್ಧ ಸತ್ವಗುಣ ಅಲ್ಲಿ ಅದರಲ್ಲಿದೆ, ವೈಕುಂಠ. ಸೊ ಅಲ್ಲಿ ಎಲ್ಲ ಜೀವಿಗಳು ಕೂಡ ಅದೇ ನೆಲೆಯಲ್ಲಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಯಾವ ಒಂದು ಇದಿಲ್ಲ, ವೈಕುಂಠ, ವಿಗತ ಕುಂಠ. ಅಲ್ಲಿ ಯಾವ ಆತಂಕ ಇಲ್ಲ, ಯಾವ ದುಃಖ ಇಲ್ಲ, ಯಾವ ಕ್ಲೇಶಗಳಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಅಲ್ಲಿ ವಿವೃದ್ಧ ಸತ್ವ, ಅಲ್ಲಿ ಎಲ್ಲರೂ ಕೂಡ ಶುದ್ಧ ಸತ್ವ ಇರುತ್ತೆ. ಆದರೆ ಭೌತಿಕ ಜಗತ್ತು ಹಾಗಿಲ್ಲ. ಭೌತಿಕ ಜಗತ್ತು ಮೂರು ಗುಣಗಳಿದೆ, ಮೂರು ಗುಣಗಳ ಪ್ರಭಾವ ಇದೆ. ಇದರ ಪೈಪೋಟಿ ಸತತವಾಗಿ ನಡೀತಾ ಇರುತ್ತೆ. ಒಮ್ಮೆ ಸತ್ವಗುಣ ಹೆಚ್ಚಾಗಿ ಅನ್ಸುತ್ತೆ, ಸ್ವಲ್ಪ ಸಮಯ ರಜೋಗುಣ, ಸ್ವಲ್ಪ ಸಮಯ ತಮೋಗುಣ. ಸೊ ಇದರ ಪೈಪೋಟಿ, ಮೂರು ಗುಣಗಳ ಪೈಪೋಟಿ ಭೌತಿಕ ಜಗತ್ತು. ಭಗವಂತನು ಮಾಡಿರುವ ಕಾಲಾವಧಿ ಕೂಡ ಹಾಗೆ. ಸತ್ಯ ಯುಗ ಅಂದ್ರೆ ಅಲ್ಲಿ ಸ್ವಲ್ಪ ಸತ್ವಗುಣ ಜಾಸ್ತಿ ಇರುತ್ತೆ. ಮತ್ತೆ ತ್ರೇತಾಯುಗ, ದ್ವಾಪರ ಯುಗ ಬರ್ತಾ ಬರ್ತಾ ರಜೋಗುಣ ಪ್ರಾರಂಭ ಆಗುತ್ತೆ. ಮತ್ತೆ ಕಲಿಯುಗ ಹೆಚ್ಚು ತಮೋಗುಣ. ನಮ್ಮ ವ್ಯಕ್ತಿತ್ವದಲ್ಲೂ ಹೀಗೆ ನಾವು ನೋಡೋದು, ಒಮ್ಮೆ ನಮ್ಮಲ್ಲಿ ಒಂದು ಸಾತ್ವಿಕ ಭಾವನೆ ಇರುತ್ತೆ, ಒಳ್ಳೆ ಗುಣಗಳಿರುತ್ತೆ, ಮನಸ್ಸು ಒಳ್ಳೆ ಭಾವನೆಗಳಿರುತ್ತೆ. ಕೆಲವೊಮ್ಮೆ ರಾಜಸ ಪ್ರವೃತ್ತಿ ನಮಗೆ ಪ್ರವೇಶಿಸಿ ನಮಗೆ ಕಾಮ, ಲೋಭ ಇದೆಲ್ಲ ಬೆಳೆಯುತ್ತೆ. ಇನ್ನು ತಾಮಸ ಪ್ರವೃತ್ತಿ ಬೆಳೆದಾಗ ದ್ವೇಷ, ಅಸೂಯೆ ಈ ತರ ಕೂಡ ನಮಗೆ ಬರುತ್ತೆ ನಮಗೆ. ಸೊ ಈ ರೀತಿ ಈ ಭೌತಿಕ ಜಗತ್ತು ಇಲ್ಲಿ ಗುಣಗಳು ರಜೋ ತಮಸ್ಸು ಇದರಿಂದ ತುಂಬಿದ ಜಗತ್ತು ಇದೆ. ಸೊ ಆದರೂ ಇಲ್ಲಿ ಭಗವಂತನ ವ್ಯವಸ್ಥೆ, ಭಗವಂತನ ಕೃಪೆಯಿಂದ ಇಲ್ಲೂ ಕೂಡ ನಾವು ಅದನ್ನ ಹೀಗೆ ರಾಮರಾಜ್ಯ ಅಂದ್ರೆ ಅದು ವಿವೃದ್ಧ ಸತ್ವ, ಶುದ್ಧ ಸತ್ವ. ಸೊ ಇಲ್ಲಿ ಪೃಥು ಮಹಾರಾಜರು ಹಾಗೆ ಸ್ಥಾಪಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಪ್ರಜೆಗಳು ಒಪ್ಕೊಳ್ತಾ ಇದ್ದಾರೆ, ಇದು ನಿಮ್ಮ ತೇಜಸ್, ನಿಮ್ಮ ಸ್ವತೇಜ, ನಿಮ್ಮ ಸ್ವಂತ ಪರಾಕ್ರಮ, ನಿಮ್ಮ ಸ್ವಂತ ಶಕ್ತಿ ಇದು. ಯಾಕೆ ಅಂದ್ರೆ ನೀವು ವಿವೃದ್ಧ ಸತ್ವ, ನೀವು ಆ ಶುದ್ಧ ಸತ್ವದಲ್ಲಿ, ವಸುದೇವ ಸತ್ವ ಇಲ್ಲ ಈ ತರ ಬೇರೆ ಬೇರೆ ಹೆಸರುಗಳು ಅದಕ್ಕೆ. ವಿವೃದ್ಧ ಸತ್ವ, ಶುದ್ಧ ಸತ್ವ, ವಸುದೇವ ಸತ್ವ, ಶುದ್ಧಂ ವಿಶುದ್ಧಂ ವಸುದೇವ ಶಬ್ದಿತಂ. ಈ ರೀತಿ ಸತ್ವಗುಣ ಅಂದ್ರೆ ಗೊತ್ತು ನಮಗೆ, ಸತ್ವಗುಣ ಅಂದ್ರೆ ಒಂದು ಒಳ್ಳೆಯ ಇದು ಅಂತ. ಆದ್ರೆ ಭೌತಿಕ ಜಗತ್ತು ಹೇಗೆ ಅಂದ್ರೆ ಆ ಒಳ್ಳೆಯ ನೆಲೆನೂ ಕೂಡ ಅದು ಶಾಶ್ವತವಾಗಿಲ್ಲ. ಇಲ್ಲಿ ರಜೋಗುಣ, ತಮೋಗುಣ ಮತ್ತೆ ಅದನ್ನು ಕೂಡ ಕಲುಷಿತ ಮಾಡುತ್ತೆ. ಸೊ ಹಾಗೆ ಎಷ್ಟೋ ಸಲ ಕೇಳ್ತೇವೆ, ಒಂದ್ಸಲ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಸಮಾಜದಲ್ಲಿ, ಆದ್ರೆ ಅವರಲ್ಲೂ ಕೂಡ ಒಂದೊಂದು ಯಾವುದೋ ಒಂದು ಲೋಪಗಳು, ದೋಷಗಳು ಕಾಣ್ಬರುತ್ತೆ. ಯಾಕಂದ್ರೆ ಇಲ್ಲಿ ರಜೋಗುಣ, ತಮೋಗುಣ ಸೋಂಕು ಇದೆ ಭೌತಿಕ ಜಗತ್ತಿನಲ್ಲಿ. ಆದರೆ ಶುದ್ಧ ಸತ್ವ ಅಥವಾ ವಿವೃದ್ಧ ಸತ್ವ ಅಂತ ಎಲ್ಲ ಹೇಳ್ತಾ ಇರೋದು, ಆ ನೆಲೆಯಲ್ಲಿ ರಜೋಗುಣ, ತಮೋಗುಣದ ಪ್ರಭಾವವು, ಅದರ ಇದು ಸಾಧ್ಯತೆ ಇಲ್ಲ.
ನೋಡ್ತೀವಿ ನಾವು. ಹರಿದಾಸ್ ಠಾಕೂರ್ ನಾವು ಕೇಳಿರ್ತೀವಿ. ಹರಿದಾಸ್ ಠಾಕೂರ್ ಆಚಾರ್ಯರು, ಶುದ್ಧ ಭಕ್ತರು. ಸೊ ಅವರು ಅದೇ ವಿವೃದ್ಧ ಸತ್ವ ಆ ನೆಲೆಯಲ್ಲಿದ್ದವರು. ಸೊ ಹಾಗಾಗಿ ಅವರನ್ನು ಪತನಗೊಳಿಸಲಿಕ್ಕೆ ಒಬ್ಬ ವೇಶ್ಯೆ ಆ ಜಮೀನ್ದಾರನ್ನು ಕಳಿಸ್ತಾರೆ. ಆದರೆ ಅವರು ಏನು ಬದಲಾವಣೆ ಆಗಲಿಲ್ಲ. ಯಾಕಂದ್ರೆ ಅವರು ಆ ವಿವೃದ್ಧ ಸತ್ವ ಆ ನೆಲೆಯಿಂದ ಕೆಳಗೆ ಬರೋದಿಲ್ಲ ವ್ಯಕ್ತಿ. ಇಲ್ಲ ಸತ್ವಗುಣದಲ್ಲಿದ್ರೆ ಕೆಳಗೆ ಬಂದದ್ದು. ಅಜಾಮಿಲ ಕೂಡ ಸತ್ವಗುಣದಲ್ಲಿದ್ರು. ಅಜಾಮಿಲ ಅವರ ತಂದೆ ಅವರಿಗೆ ಬ್ರಾಹ್ಮಣತ್ವದ ಒಂದು ತರಬೇತಿ ಕೊಟ್ಟಿದ್ರು. ಅವರು ಶ್ರಮ, ದಮ, ತಪ, ಶೌಚಂ ಇದೆಲ್ಲ ಆಚರಿಸ್ತಾ ಇದ್ರು. ಅವ್ರ ಸತ್ವಗುಣ ಇತ್ತು ಅವ್ರಿಗೆ. ಆದರೂ ಅವರು ಆ ಒಂದು ನೋಡ್ಬೇಕಾಗಿರೋದು ಆ ದೃಶ್ಯವನ್ನು ನೋಡಿ ಅವರು ಅದರಿಂದ ಮನಸ್ಸು ಬದಲಾವಣೆಯಾಗಿ ಮತ್ತೆ ರಾಜಸ ತಾಮಸಕ್ಕೆ ಪತನ. ಅಜಾಮಿಲ ನೋಡ್ಬೋದು ನಾವು, ಸತ್ವಗುಣದಿಂದನೂ ಪತನಗೊಂಡ್ರು. ಆದರೆ ಹರಿದಾಸ್ ಠಾಕೂರರು ಸತ್ವಗುಣ ಅಲ್ಲ, ಅದು ಪರಿಶುದ್ಧ ವಿವೃದ್ಧ ಸತ್ವ, ವಿಶುದ್ಧ ಸತ್ವ. ಸೊ ಅಲ್ಲಿ ಏರೋವರೆಗೂ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಸತ್ವಗುಣದಿಂದ ಕೂಡ ವ್ಯಕ್ತಿ ಕೆಳಗೆ ಪತನಗೊಳ್ಬಹುದು. ಸೊ ಅದಕ್ಕೆ ವ್ಯತ್ಯಾಸ ಇದೆ ಸತ್ವಗುಣಕ್ಕೆ ಮತ್ತೆ ವಿವೃದ್ಧ ಸತ್ವ. ಸೊ ಭಗವಂತನು ಸಹಜವಾಗಿ ಆ ನೆಲೆಯಲ್ಲಿದ್ದಾನೆ, ದಿವ್ಯ ಪುರುಷ ಭಗವಂತನು. ಹಾಗೆ ಅವನ ಸಂಬಂಧದಲ್ಲಿರುವ ಶುದ್ಧ ಭಕ್ತರು ಕೂಡ, ಅವರು ಕೂಡ ಆ ವಿವೃದ್ಧ ಸತ್ವ, ಪರಿಶುದ್ಧ ಸತ್ವ, ಶುದ್ಧ ಸತ್ವದಲ್ಲಿ ಅವರು ಕೂಡ ಇದ್ದಾರೆ. ಸೊ ಪೃಥು ಮಹಾರಾಜರು ಆ ನೆಲೆಯಲ್ಲಿ ಇರೋವರು. ಸೊ ಅದಕ್ಕೆ ಅವರು ಇಲ್ಲಿ ಅವ್ರನ್ನ ಉದ್ದೇಶಿಸುತ್ತಾ ಅವ್ರಿಗೆ ಹೇಳ್ತಾರೆ, ನಮೋ ವಿವೃದ್ಧ ಸತ್ವಾಯ. ಸೊ ನೀವು ಆ ವಿವೃದ್ಧ ಸತ್ವ ಶುದ್ಧ ಸತ್ವದಲ್ಲಿರುವ ವ್ಯಕ್ತಿ ನೀವು. ಸೊ ನಿಮಗೆ ನಮ್ಮ ನಮನಗಳನ್ನು ಅರ್ಪಿಸುತ್ತೇವೆ. ಪುರುಷಾಯ ಮಹೀಯಸೆ. ಸೊ ಯೋ ಬ್ರಹ್ಮಕ್ಷತ್ರ ಮಾವಿಷ್ಯ. ಸೊ ಆದರೂ ಈಗ ಅವರು ಹೇಳ್ತಾ ಇರೋದವರು ಅವರು ಮಾಡ್ತಾ ಇರೋ ಚಟುವಟಿಕೆಗಳು ಭೌತಿಕ ಜಗತ್ತಿನಲ್ಲಿ ವಿವೃದ್ಧ ಸತ್ವನೇ ಇರಬೇಕು ಅಂತೇನೂ ಇಲ್ಲ. ಈಗ ಸದ್ಯಕ್ಕೆ ನಮಗಿಲ್ಲ. ಸೊ ಆಗಿಲ್ಲ ಅಂತ ನಾವು ಏನು ಜವಾಬ್ದಾರಿ ಏನು ತಗೊಳ್ಬಾರ್ದು, ಇಲ್ಲ ಏನಾದ್ರು ಚಟುವಟಿಕೆಗಳು ಮಾಡಬಾರ್ದು ಅಂತ ಸೊ ಹೇಳ್ತಾ ಇರೋದ್ರಲ್ಲಿ ಕೆಲವು ವ್ಯಕ್ತಿಗಳು ಸತ್ವಗುಣದಲ್ಲಿ ಬ್ರಾಹ್ಮಣ ಚಟುವಟಿಕೆಗಳು ಮಾಡಬೇಕು. ಕೆಲವು ವ್ಯಕ್ತಿಗಳು ರಜೋಗುಣದ ನೆರವಿನಿಂದ ಸ್ವಲ್ಪ ಕ್ಷತ್ರಿಯ ಚಟುವಟಿಕೆಗಳು ಮಾಡಬೇಕು. ಅವಶ್ಯಕ, ಎರಡೂ ಅವಶ್ಯಕ. ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು. ಯಾಕಂದ್ರೆ ಕ್ಷತ್ರಿಯ ರಜೋಗುಣದಲ್ಲಿ ಶೌರ್ಯ, ಇದು ಈಶ್ವರ ಭಾವ, ಅದೆಲ್ಲ ಗುಣಗಳಿರ್ತವೆ. ಸೊ ಹಾಗೆ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಆ ಗುಣದಲ್ಲಿ ಇದ್ರೂ ಕೂಡ ಅವನು ತನ್ನ ಜವಾಬ್ದಾರಿಯುತ ಕೆಲಸದಲ್ಲಿ ಅವನು ಭಗವಂತನ ತೃಪ್ತಿಪಡಿಸ್ಬೋದು. ಮತ್ತೆ ಭಗವಂತನ ಹೇಳೋದು ಭಗವದ್ಗೀತೆಯಲ್ಲಿ ಇದೆ. ಸೊ ಯಾವ್ಯಾವ ಗುಣದಲ್ಲಿದ್ರೂ ಕೂಡ ನಾವು ಆ ಗುಣದ ಜವಾಬ್ದಾರಿಗಳನ್ನು ಅದನ್ನ ಫಾಲೋ ಮಾಡಿದ್ರೆ ಅದರಿಂದ ಕೂಡ ಪರಿಪೂರ್ಣತೆ ಪಡಿಬಹುದು. ಯಾಕಂದ್ರೆ ಮಾಡ್ತಾ 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 ಭಗವಂತ ನಮ್ಮನ್ನ ಮೇಲೆ ಕೆಳಗುಣಗಳಿಂದ ನಮ್ಮನ್ನು ಮುಕ್ತಗೊಳಿಸಿ ಉನ್ನತ ಗುಣಗಳಿಗೆ ಭಗವಂತನು ನಮ್ಮಲ್ಲಿ ಮೂಡೋ ಹಾಗೆ ಭಗವಂತನು ಮಾಡ್ತಾನೆ. ಸೊ ಬ್ರಾಹ್ಮಣ ಸಂಸ್ಕೃತಿಯ ಪ್ರಸರಣವಿಲ್ಲದೆ, ಸರಕಾರವು ಸೂಕ್ತ ರೀತಿಯಲ್ಲಿ ರಕ್ಷಣೆಯನ್ನು ನೀಡದೆ ಯಾವುದೇ ಸಾಮಾಜಿಕ ಗುಣಮಟ್ಟವನ್ನು ಸರಿಯಾಗಿ ಉಳಿಸಲು ಸಾಧ್ಯವಾಗುವುದಿಲ್ಲ. ಸೊ ಎರಡೂ ಬೇಕು ಇಲ್ಲಿ. ಭೌತಿಕ ಜಗತ್ತಿಗೆ ಬ್ರಾಹ್ಮಣ ಸಂಸ್ಕೃತಿ, ಬ್ರಾಹ್ಮಣ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಬೇಕು. ಕ್ಷತ್ರಿಯರ ಇರುವ ವ್ಯಕ್ತಿಗಳು, ಸರ್ಕಾರದ ಸೂಕ್ತ ರೀತಿ ರಕ್ಷಣೆ ಅದು ಕೂಡ ಬೇಕು. ಎರಡು ಕೂಡ ಅಗತ್ಯ ಇದೆ. ಎರಡು ಅಗತ್ಯ ಇಲ್ಲ ಅಂದ್ರೆ ಎಲ್ಲ ವ್ಯಕ್ತಿಗಳು ರಾಜಸ ತಾಮಸಕ್ಕೆ ನಾವು ಬಿದ್ದೋಗ್ಬಿಡ್ತೇವೆ. ಇವಾಗ ಪ್ರಾಣಿಯ ಸಮಾಜ ಒಂದು ರೀತಿ ಸಂಪೂರ್ಣ ತಾಮಸ ಪ್ರವೃತ್ತಿ. ಸೊ ಅಲ್ಲಿ ಯಾವಾಗಲೂ ಒಂದು ಜಗಳ, ಒಂದು ಹಿಂಸೆ ಒಂದಿದೆ. ಯಾವ ಸಮಾಜ ಆದ್ರೆ ಪ್ರಾಣಿಯ ಸಮಾಜ ಸಾಮಾನ್ಯವಾಗಿ ನಾವು ನೋಡುವುದು ಹೀಗೆ ನೋಡ್ತೇವೆ. ಇನ್ನ ಅದು ತುಂಬಾ ಹೆಚ್ಚಾದಾಗ ಭಗವಂತನು ಆ ಜೀವಿಗಳನ್ನು ತಾಮಸ ಜೀವನಕ್ಕೆ ಸೇರಿಸ್ಬಿಡ್ತಾನೆ. ತಾಮಸ ಅಂದ್ರೆ ಇನ್ನ ಒಂಥರ ಸಸಿಗಳು, ಗಿಡಗಳು, ಮರಗಳು, ಆ ಜೀವನದಲ್ಲಿ ಪ್ರಜ್ಞೆಯೇ ಇಲ್ಲದಾಗೆ ಒಂದು ರೀತಿ. ಪ್ರಜ್ಞೆ ಇದೆ, ಪ್ರಜ್ಞೆ ಇಲ್ಲ ಅಂತಲ್ಲ, ಆದ್ರೆ ತುಂಬಾ ಕಡಿಮೆ ಇದೆ. ತುಂಬಾ ಕಡಿಮೆ ಇದ್ದು ಒಂಥರ ನಿದ್ದೆಯ ರೀತಿಯೋ ಇಲ್ಲಾಂದ್ರೆ ಒಂದು ಕನಸಿನ ರೀತಿಯೋ ಆ ರೀತಿ ಅದರ ಸ್ಥಿತಿ. ಸೊ ಈ ರೀತಿ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಹಂತದಲ್ಲಿ ಇದ್ದೇವೆ ನಾವು. ಸೊ ಗುಣಗಳ ಪ್ರಭಾವವಾಗಿ ನಾವು ಆ ಹಂತದಲ್ಲಿದ್ದೇವೆ. ಆದರೆ ನಾವು ಈ ಮನುಷ್ಯ ಜನ್ಮದಲ್ಲಿ ಈ ಕೆಳ ಗುಣಗಳ ಸೋಂಕಿನಿಂದ ಹೊರಗೆ ಬರ್ಬೋದು. ಇದು ಸಾಧ್ಯತೆ ಇದೆ. ಇದು ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಸಾಧ್ಯತೆ ವಿಧಾನ ಇದು ನಮಗೆ ಭಾಗವತದಲ್ಲಿ ಕೊಡ್ತಾ ಇರೋದು. ನಮಗೆ ಭಗವಂತನ
ಆ ಕೃಷ್ಣ ಕಥಾ, ಆ ದಿವ್ಯ ವಾಣಿಯನ್ನು ನಾವು ಕೇಳಬೇಕು. ಭಗವದ್ಗೀತಾ ಇದೆ, ನಮಗೆ ಭಾಗವತ ಇದೆ. ಇದನ್ನು ಕೇಳೋದ್ರಿಂದ ನಮಗೆ ಕೆಳಗಿರೋ ಮಟ್ಟದ ಗುಣಗಳು ನಮ್ಮಲ್ಲಿ ಇದು ಕಡಿಮೆ ಆಗುತ್ತೆ. ಶೃಣ್ವತಾ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸತ. ಸೊ ಹೃದಯದಲ್ಲಿ ಇದೆಲ್ಲ ಅಭದ್ರಗಳಂದ್ರೆ ಇದೆಲ್ಲ ಬೇಕಿಲ್ಲ ಇದು, ಆದ್ರೆ ಇವತ್ತು ನಮಗೆ ಕಾಡಿಸ್ತಾ ಇದೆ, ನಮಗೆ ಪೀಡಿಸ್ತಾ ಇದೆ. ತದಾರಜಸ್ತಮೋ ಭಾವ ಕಾಮಲೋಭ ದಯಶ್ಚೇ ಚೇತಯೇತೇರನಾವಿದ್ದಂ ಸಿತಂ ಸತ್ವೇ ಪ್ರಸೀದತಿ. ಸೊ ಏನಾಗುತ್ತೆ, ಭಗವಂತನ ವಿಷಯ ಕೇಳೋದ್ರಿಂದ ತದಾ ಹಾಗೇನಾಗುತ್ತೆ, ರಜೋ ಮತ್ತೆ ಸತ್ವಗುಣ, ರಜೋ ಮತ್ತೆ ತಮೋಗುಣ. ತದಾ ರಜಸ್ ತಮೋಭಾವ, ರಜ ತಮೋಭಾವದ ಲಕ್ಷಣಗಳಾದ ತದಾ ರಜಸ್ ತಮೋಭಾವ ಕಾಮಲೋಭ ದಯಶ್ಚಯ, ಕಾಮ ಮತ್ತು ಲೋಭ. ಸೊ ಭೌತಿಕ ಜಗತ್ತು, ಸೊ ಇದಕ್ಕೆ ಮಿತಿನೇ ಇಲ್ಲ ಇದಕ್ಕೆ. ಸೊ ನಾವು ನೋಡೋದು ಕೇಳೋದು ಎಲ್ಲ ಸುದ್ದಿಗಳು ಎಲ್ಲ ಇಲ್ಲಿ ಅಲ್ಲಿ ಹೀಗಾಯ್ತು, ಇಲ್ಲಿ ಅಲ್ಲಾಯ್ತು, ಇಲ್ಲಿ ಅವ್ರು ಮೋಸ ಮಾಡಿದ್ರು, ಇಲ್ಲಿ ಅವರು ಈ ತರ ಅವ್ರನ್ನ ಕೊಂದ್ಬಿಟ್ರು, ಇಲ್ಲಿ ಅವ್ರನ್ನ. ಸೊ ಎಲ್ಲ ರಾಜಸ ಮತ್ತೆ ತಾಮಸ ಗುಣದ ಪ್ರಭಾವ ಇದು ನಮ್ಮಲ್ಲೂ ಇದೆ. ಆದ್ರೆ ಇದು ತುಂಬಾ ಹೆಚ್ಚು ಆದಾಗ ಈ ರೀತಿಯಾಗಿ ನಮಗೆ ಈ ರೀತಿ ಈ ತರ ಯಾಕಾಯ್ತು ಅಂದ್ರೆ ರಜೋಗುಣ ತಮೋಗುಣ ಕಾಮ ಲೋಭ ನಾವು ಹೆಚ್ಚಿಸ್ತಾ ಹೋದ್ರೆ ಅದು ಒಂದು ದಿವಸ ಅಲ್ಲಿಗೆ ಅದು. ಸೊ ಭಗವಂತನ ಗೀತೆಯಲ್ಲಿ ಹೇಳ್ತಾನೆ, ಈ ರಜೋಗುಣ ತಮೋಗುಣ ಇದು ನರಕದ ಬಾಗಿಲು ಅಂತ ಕೂಡ ಭಗವಂತ ಹೇಳ್ತಾನೆ. 3 ಬಾಗಿಲುಗಳು, ಕಾಮ ಲೋಭ, 3 ಏನ್ ಬಾಗಿಲು ಭಗವಂತನ ಹೇಳೋದು, 3 ಬಾಗಿಲುಗಳು ನರಕಕ್ಕೆ ಒಂದ್ ಕಡೆ ಹೇಳ್ತಾನೆ. ಕಾಮ ಲೋಭ ತಥಾ ಇನ್ನೊಂದು ಬರುತ್ತೆ, ಕ್ರೋಧ ಹೇಳೋದಿಲ್ಲ ಅಲ್ಲಿ, ಭಗವಂತನ ಹೇಳೋದು ಕಾಮ ಕ್ರೋಧ ಲೋಭ, ಕ್ರೋಧನ 3 ಬಾಗಿಲ ಅಂತ ಒಂದು ಶ್ಲೋಕ ಬರುತ್ತೆ. ಎನಿವೆ, ಸೊ ಇದು ನಮಗೆ ಕೆಳಗೆ ನಮಗೆ ಕರೆದುಕೊಂಡು ಹೋಗುತ್ತೆ. ಸೊ ಇದನ್ನ ಹೊರಗೆ ಬರ್ಲಿಕ್ಕೆ ನಮ್ಗೆ ಒಂದೇ ವಿಧಾನ, ಬೇರೆ ಯಾವ ಉಪಾಯ ಇಲ್ಲ. ಕಲಿಯುಗದಲ್ಲಿ ಸುಲಭವಾದ ಉಪಾಯ, ಬೇರೆ ಯುಗದಲ್ಲಿ ತುಂಬಾ ತೀವ್ರ ತಪಸ್ಸೆ ನಾವು ಕೇಳೋದು. ಬ್ರಹ್ಮದೇವರು ಮಾಡಿದ್ರು 100,000 ವರ್ಷ, ಇಲ್ಲ ಋಷಿ ಮುನಿಗಳು ಮಾಡ್ತಾ ಇದ್ರು 100,000 10,000 ವರ್ಷಗಳು, ಲಕ್ಷ ವರ್ಷಗಳು. ಸೊ ನಮಗೆ ಆ ರೀತಿಯ ಇದು ಅಗತ್ಯ ಇಲ್ಲ. ನಮಗೆ ಇಲ್ಲಿ ಭಗವಂತನ ದಿವ್ಯ ನಾಮಗಳಿದೆ, ಭಗವಂತನ ಈ ಭಾಗವತ, ಈ ಶ್ರವಣ ಇದೆ. ಸೊ ಇದರಿಂದ ನಮಗೆ ಈ ಗುಣಗಳಿಂದ ನಾವು ಹೊರಗೆ ಬರ್ತೀವಿ. ಇದಕ್ಕೆ ನಾವು ಇದೆ ನಮಗೆ, ಆದ್ರೆ ಇದನ್ನ ತೀವ್ರವಾಗಿ ಪ್ರಾಮಾಣಿಕವಾಗಿ ನಾವು ತಗೊಳ್ಬೇಕು. ತಗೊಂಡಷ್ಟು ನಮ್ಮಲ್ಲೇ ನಾವು ಈ ರಾಜಸ ಗುಣ, ಈ ತಾಮಸ ಗುಣ, ಈ ಕಾಮ ಲೋಭ ಇದು ಕಡಿಮೆ ಆಗೋದು ನಾವು ನೋಡ್ಬೋದು. ಇಲ್ಲ ಅಂದ್ರೆ ಇದು ಕಡಿಮೆ ಆಗೋದಿಲ್ಲ. ಇದು ಬೆಂಕಿ ಇದು ಹೊತ್ತದಾಗೆ, ಬೆಂಕಿಗೆ ಇನ್ನ ಒಂದು ಇದಾಕಿದ್ರೆ, ಏನೋ ಇಂಧನವನ್ನು ಹಾಕಿದ್ರೆ ಬೆಂಕಿ ಇನ್ನ ಜಾಸ್ತಿ ಜೋರಾಗಿ ಇದಾಗುತ್ತೆ. ಸೊ ಆ ರೀತಿ ಈಗ ಸಮಾಜದಲ್ಲಿ ಯಾವ ಇದು ಕೂಡ ಪ್ರಾಬ್ಲಮ್ಸ್, ಯಾವ ಇದು ಕೂಡ ಅದಕ್ಕೆ ಸೂಕ್ತ ಪರಿಹಾರ ಬರೋದಿಲ್ಲ. ಯಾಕಂದ್ರೆ ಎಲ್ಲರೂ ಜನರು ಇದೆ ರಜೋಗುಣ ತಮೋಗುಣದಲ್ಲಿ ಇದ್ದೇವೆ ನಾವು. ಸೊ ರಜೋಗುಣ ತಮೋಗುಣದಲ್ಲಿದ್ದು ನಮಗೆ ಲೋಭ, ನಮಗೆ ತೃಪ್ತಿ ಅನ್ನೋದಿಲ್ಲ. ನಮಗೆ ಏನೋ ಒಂದು ಕಾರಣ ಸೇರಿಸ್ಕೊಳ್ತೇವೆ, ಇದು ನನ್ನದು, ಇದು ನನಗೆ ಸೇರುತ್ತೆ, ಇದು ನಮ್ಮ ದೇಶ, ನಮ್ಮ ಪ್ರದೇಶ. ಸೊ ಅದಕ್ಕೆ ಸೊಲ್ಯೂಷನ್ ಬರೋದಿಲ್ಲ. ಸೊ ಇದು ನಮ್ಮ ಮುಂದುವರೆದು ಹೋಗುತ್ತೆ ಇದಕ್ಕೆ. ಸೊ ಜನರು ಸತ್ವಗುಣ ಬೆಳೆಸೋವರೆಗೂ ಅವರು ನಿಜವಾದ ದೃಷ್ಟಿಯನ್ನು, ನಿಜವಾದ ಜ್ಞಾನವನ್ನು ಪಡೆಯೋದಿಲ್ಲ. ಅವು ಎಲ್ಲವೂ ಭಗವಂತನಿಗೆ ಸೇರಿದ್ದು. ನಮ್ಮದು ಯಾರ್ದು, ನಮ್ಮದು ಯಾವುದು ಇದು ನನ್ನದೂ ಅಲ್ಲ, ಇದು ಇನ್ನೊಬ್ಬರದು ಅಲ್ಲ, ನನ್ನ ಸಮಾಜದ್ದು ಅಲ್ಲ, ಅವರ ಸಮಾಜದ್ದು ಅಲ್ಲ, ನನ್ನ ಜಾತಿದು ಅಲ್ಲ, ಇನ್ನೊಂದು ಜಾತಿದು ಅಲ್ಲ, ನನ್ನ ಧರ್ಮದವ್ರದ್ದು ಅಲ್ಲ, ಇನ್ನೊಂದು ಧರ್ಮದವ್ರದ್ದು ಅಲ್ಲ, ಇದೆಲ್ಲವೂ ಕೃಷ್ಣನಿಗೆ ಸೇರಿತ್ತು. ಸೊ ಆ ಒಂದು ಚಿಂತನೆ, ಆ ಒಂದು ಜ್ಞಾನ ಬರೋವರೆಗೂ ಇದು ನಾನು, ನಮ್ಮದು, ನಿಮ್ಮದು ಅಂತ ಇದು ಮುಂದುವರಿತಾನೆ ಇರುತ್ತೆ. ಈ ಕಲಹಗಳು ಹೆಚ್ಚುತ್ತಾನೆ ಇರ್ತವೆ. ಸೊ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇದು ಯಾಕೆ ಅಂದ್ರೆ ರಜೋಗುಣ ತಮೋಗುಣ. ಸೊ ರಜೋಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಸತ್ವಗುಣಕ್ಕೆ ಬಂದ್ರೆ ಯಾವ ಸ್ಥಿತಿಯಲ್ಲೂ ಕೂಡ ಆ ವ್ಯಕ್ತಿ ಸಂತೃಪ್ತನಾಗಿರುತ್ತಾನೆ. ಕ್ರಮಾಗತ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ರಾಜಸಿಕ ಮತ್ತು ತಾಮಸಿಕ ಗುಣಗಳ ಪ್ರಭಾವದಿಂದ ವ್ಯಕ್ತಿ ಬಿಡುಗಡೆ ಹೊಂದುತ್ತಾನೆ, ಸಾತ್ವಿಕ ಗುಣದ ನೆಲೆಯಲ್ಲಿ ನಿಲ್ಲುತ್ತಾನೆ. ರಜೋತ್ತಮೋ ಗುಣಗಳ ಸಾಚರದಿಂದ ವ್ಯಕ್ತಿಯು ಕಾಮುಕನಾಗುತ್ತಾನೆ, ಲೋಭಿ ಆಗುತ್ತಾನೆ. ಆದರೆ ವ್ಯಕ್ತಿಯು ಸಾತ್ವಿಕ ಗುಣದ ನೆಲೆಗೆ ಏರಿ ನಿಂತಾಗ ಜೀವನದ ಯಾವುದೇ ಪರಿಸ್ಥಿತಿಯಿಂದ ಅವನು ತೃಪ್ತನಾಗುತ್ತಾನೆ. ಸೊ ಹಾಗಾಗಿ ಸರ್ಕಾರ ಎಷ್ಟೇ ಮಾಡ್ಲಿ, ಏನೇ ಮಾಡ್ಲಿ, ಅವರು ಇದು ಫ್ರೀ ಕೊಡ್ತೇವೆ, ಅದು ಫ್ರೀ ಕೊಡ್ತೇವೆ, ಜನರಿಗೆ ರಜೋಗುಣ ತಮೋಗುಣ ಕಡಿಮೆ ಬರೋವರೆಗೂ ಅವರಿಗೆ ತೃಪ್ತಿ ಮಾಡ್ಸಕ್ಕಾಗುತ್ತೆ.
ಸೊ ಜನರಿಗೆ ಅವ್ರಿಗೆ ಕೊಡ್ಬೋದು, ಇದು ಕೊಡ್ಬೋದು, ಅದು ಕೊಡ್ಬೋದು. ಒಂದೊಂದ್ಸಲ ಕೇಳ್ತೇವೆ, ಎಲೆಕ್ಷನ್ ಟೈಮಲ್ಲಿ ಒಂದು ಈ ಪಾರ್ಟಿಯವರು ಇದು ಕೊಡ್ತಾರೆ, ಟಿವಿ ಕೊಡ್ತಾರೆ. ಇನ್ನೊಂದ್ಸಲ ಇನ್ನೊಂದು ಪಾರ್ಟಿಯವರು ನಾವು ವಾಷಿಂಗ್ ಮಿಷಿನ್ ಕೊಡ್ತಾರೆ. ಇನ್ನೊಂದ್ಸಲ ಇನ್ನೊಂದು ಪಾರ್ಟಿಯವರು ಇದು ಕೊಡ್ತಾರೆ. ಸೊ ಜನರಿಗೆ ಈ ರೀತಿ ಇಲ್ಲ ಕಂಪ್ಯೂಟರ್ ಕೊಡ್ತಾರೆ. ಈ ರೀತಿ ತೃಪ್ತಿ ಪಡ್ಸಕ್ ಆಗೋದಿಲ್ಲ. ನಾವು ಹೆಚ್ಚು ಹೆಚ್ಚು ಜನರಿಗೆ ಆ ಈ ಆ ಕಾಮ ಲೋಭ ಸ್ಥಿತಿಯಲ್ಲಿ ಇಟ್ಟು ಅವ್ರಿಗೆ ತೃಪ್ತಿ ಪಡಿಸಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರಿಗೆ ತೃಪ್ತಿ ಪಡಿಸ್ಬೇಕಂದ್ರೆ ಇಲ್ಲಿ ಇವರು ತಗೊಂಡಿದ್ದ ವಿಧಾನ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈ ಫುಲ್ ಅಧ್ಯಯನ ಕೇಳಿದ್ ನಾವು ಸಾಕ್ಷಾತ್ ಪೃಥು ಮಹಾರಾಜರೇ ಅವ್ರಿಗೆ ಉಪದೇಶಿಸ್ತಿದ್ದಾರೆ ಪ್ರಜೆಗಳಿಗೆ. ಇದ್ದರು ತುಂಬಾ ಜನ ಬ್ರಾಹ್ಮಣರಿದ್ದರು, ಋಷಿಮುನಿಗಳಿದ್ದರು, ಎಲ್ಲರೂ ಇದ್ದಾರೆ. ಆದ್ರೆ ಇವರೇ ಅಷ್ಟು ಪರಿಣತಿ ಹೊಂದಿದ್ದಾರೆ. ಪೃಥು ಮಹಾರಾಜರು ಅವರೇ ಉಪದೇಶಿಸ್ತಿದ್ದಾರೆ, ಅವರೇ ಈ ದಿವ್ಯ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಹೇಳ್ತಾ ಇದ್ದಾರೆ ಹಿಂದೆ ಶ್ಲೋಕಗಳಲ್ಲಿ, ಅವರ ಪ್ರಜೆಗಳು ನಿಮ್ಮ ಒಂದು ಇದರಿಂದ ನಮ್ಮ ಕಣ್ಣುಗಳು ಇವಾಗ ತೆರೀತಾ ಇದೆ, ನಮಗೆ ನಿಜವಾದ ದೃಷ್ಟಿ ಸಿಗ್ತಾ ಇದೆ, ನಮಗೆ ಜೀವನದ ಗುರಿ ತಿಳಿತಾ ಇದೆ. ಜನ್ಮ ಜನ್ಮ ನಾವು ಈ ಬದ್ಧ ಜೀವನದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ ನಾವು. ಅಂದ್ರೆ ಪೃಥು ಮಹಾರಾಜರೇ ಅವ್ರಿಗೆ ನೇರವಾಗಿ ಕೂಡ ಉಪದೇಶಿಸ್ತಿದ್ದಾರೆ. ಮತ್ತೆ ಆ ರೀತಿ ಉಪದೇಶ ಮುಂದುವರಿಯುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಸೊ ಈ ರೀತಿ ಆ ರೀತಿ ನಿಜವಾದ ಒಂದು ನಿಜ ಸಮಾಜದಲ್ಲಿ ಸುಖ ಶಾಂತಿ ಪಡೆಯಕ್ಕೆ ಸಾಧ್ಯ ಅದರ ಪ್ರಚಾರದಿಂದ. ಸುಶೀಲ ಪ್ರಭುಪಾದರು ಹಾಗೆ ಭಾರತ ಸ್ವತಂತ್ರ ಆಗಿದ ತಕ್ಷಣವೇ ನೇರವಾಗಿ ಸರ್ಕಾರದ ಇವರಿಗೆಲ್ಲ ಬರ್ದದ್ದು. ಪ್ರಧಾನಿಗಳು ಯಾರಾಗಿದ್ರು, ಆಗ ಅಧ್ಯಕ್ಷರು ಯಾರಾಗಿದ್ರು, ಮುಖ್ಯ ನಾಯಕರು ಯಾರಿದ್ರು, ಅವರೆಲ್ಲರೂ ಕೂಡ ಪ್ರಭುಪಾದರಾಗಿ ಯಾರು ಗೊತ್ತಿಲ್ಲ ಯಾರಿಗೂ ಆ ರೀತಿ. ಅವ್ರದ್ದೇನು ಸಂಸ್ಥೆ ಇಲ್ಲ, ಇನ್ನೊಂದು ಇಲ್ಲ. ಆದರೆ ಅವರು ತಕ್ಷಣವೇ ಇದು ನೀವು ಮಾಡಬೇಕು, ಈಗ ಭಾರತ ಸ್ವತಂತ್ರ ಆಗಿದೆ, ನಿಮ್ಮ ಸಂಸ್ಕೃತಿಯನ್ನು ನೀವು ಬೆಳೆಸ್ಬೇಕು, ಇದನ್ನು ಉಳಿಸ್ಬೇಕು, ಇದನ್ನ ನೀವು ಈ ಪಠ್ಯ ಪುಸ್ತಕಗಳಲ್ಲಿ ಇಲ್ಲ ಇನ್ನೊಂದು ರೀತಿಯಲ್ಲಿ ಸರ್ಕಾರ ಇದನ್ನು ಪ್ರೋತ್ಸಾಹಿಸ್ಬೇಕು ಅಂತ ಅವ್ರ ಪತ್ರಗಳು ಬರೆದ್ರು. ಯಾಕಂದ್ರೆ ಅದೇ ಒಂದೇ ಮಾರ್ಗ, ಬೇರೆ ಯಾವ ಮಾರ್ಗದಿಂದನೂ ಕೂಡ ಜನರಿಗೆ ಸಮಾಜದಲ್ಲಿ ಒಂದು ಶಾಂತಿ ನೆಮ್ಮದಿ ಬರೋಕ್ಕೆ ಸಾಧ್ಯ ಇಲ್ಲ. ಭೌತಿಕವಾಗಿ ಏನ್ ಸಿಕ್ಕಿದ್ರು ಕೂಡ ಸಾಧ್ಯ ಇಲ್ಲ. ಇನ್ನ ಕಾಮ ಲೋಭ ಹೆಚ್ಚಾಗುತ್ತಾ ಹೋಗುತ್ತೆ. ಜನರು ಇನ್ನ ಹೆಚ್ಚು ಅತೃಪ್ತರಾಗ್ತಾರೆ. ಏನು ನಾವು ಕೇಳೋದು, ಒಂದು ದಿವಸ ಯಾರೋ ಗನ್ ತೆಗೆದು ಅವ್ರನ್ನ ಕೊಂದ್ರು, ಇನ್ನೊವ್ರನ್ನ ಶೂಟ್ ಮಾಡಿದ್ರು, ಇನ್ನೊಂದು ಮಾಡಿದ್ರು. ಸೊ ಈ ರೀತಿ ಹುಚ್ಚರಾಗ್ಬಿಡ್ತಾರೆ ಜನರು. ರಜೋಗುಣ ತಮಗುಣ ಇದು ಹೆಚ್ಚಾಗ್ತಾ ಆಗ್ತಾ ಕಾಮ ಲೋಭ ಹೆಚ್ಚಾಗ್ತಾ ಜನರು ಏನ್ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಈ ಸ್ಥಿತಿಯಲ್ಲಿ ಆಗೋದಿಲ್ಲ. ಈ ಸ್ಥಿತಿಯಲ್ಲಿ ಜನರನ್ನು ಉದ್ಧರಿಸ್ಲಿಕ್ಕೆ ಆಗೋದಿಲ್ಲ, ನಾವು ಉದ್ಧಾರ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಒಂದೇ ವಿಧಾನ, ನಾವು ಸತ್ವಗುಣಕ್ಕಾದ್ರೂ ಬರ್ಬೇಕು ಮಿನಿಮಮ್. ಇನ್ನ ಕೃಷ್ಣ ಪ್ರಜ್ಞೆ ಪಡಿಬೇಕು ಅಂದ್ರೆ ಅದಕ್ಕೂ ಮೇಲೆ ನಾವು ಪರಿಶುದ್ಧ ಇಲ್ಲಿ ಇರ್ತಾರೆ ವಿವೃದ್ಧ ಸತ್ವ, ಅದಕ್ಕೆ ಹೋಗ್ಬೇಕು ನಾವು. ಸೊ ಅಲ್ಲಿ ಆಕ್ಚುಲಿ ಕೃಷ್ಣ ಪ್ರಜ್ಞೆ ಸಿಗೋದು. ಸೊ ಅಲ್ಲಿ ಅಟ್ಲೀಸ್ಟ್ ಅದ್ರ ಮುಂಚೆ ಒಂದು ಜೆಂಟಲ್ಮೆನ್ ಸತ್ವಗುಣಕ್ಕಾದ್ರೂ ನಾವು ಬರ್ಬೇಕು. ನಾವು ಸತ್ವಗುಣಕ್ಕೆ ಬಂದ್ರೆ ಅಟ್ಲೀಸ್ಟ್ ಪಾಪ ಕರ್ಮಗಳು, ಪಾಪ ಚಟುವಟಿಕೆಗಳು ಇದು ಹೋಗುತ್ತವೆ. ನಂತರ ಕೃಷ್ಣ ಪ್ರಜ್ಞೆ ಬರ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇರೋದೇನಂದ್ರೆ, ಇಲ್ಲಿ ಪೃಥು ಮಹಾರಾಜರು ಆಗಲೇ ಅವರು ಮೇಲಿನ ಸ್ಥಿತಿಯಲ್ಲಿರೋದ್ರಿಂದ ಅವರು ಕೆಳಗಿನ ಜವಾಬ್ದಾರಿಗಳನ್ನು ಮಾಡಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಅವರು ಶುದ್ಧ ಸತ್ವದಲ್ಲಿದ್ದಾರೆ. ಶುದ್ಧ ಸತ್ವದಲ್ಲಿರೋದ್ರಿಂದ ಅವರು ಸತ್ವಗುಣದ ಜವಾಬ್ದಾರಿಗಳಾಗ್ಬೋದು, ರಜಗುಣದ ಜವಾಬ್ದಾರಿಗಳಾಗ್ಬೋದು, ಬ್ರಾಹ್ಮಣ ಅಥವಾ ಕ್ಷತ್ರಿಯ ಎಲ್ಲವೂ ಕೂಡ ಅವ್ರು ನಿರ್ವಹಿಸಿದ್ರು. ಸೊ ಈ ಅಧ್ಯಾಯದಲ್ಲಿ ನೋಡಿದಾಗೆ ಅವರ ದಿವ್ಯ ಉಪದೇಶಗಳಿದೆ, ಅದೆಲ್ಲ ಬ್ರಾಹ್ಮಣನ ಮಾಡೋ ಕಾರ್ಯ ಅದು. ಆದ್ರೆ ಪೃಥು ಮಹಾರಾಜರು ಅವ್ರು ಸಹಜವಾಗಿ ಅವ್ರಿಗೆ ಇದು ಅರ್ಹತೆ ಇದೆ, ಅವ್ರು ಆ ದಿವ್ಯ ಉಪದೇಶ ಕೊಟ್ಟರು ಅವರು. ಯಾಕಂದ್ರೆ ಅವರು ಬ್ರಾಹ್ಮಣ ನೆಲೆಯಲ್ಲಿ ಇದ್ದಾರೆ. ಆಟೋಮೆಟಿಕಲಿ ಅವರು ವಿಶುದ್ಧ ಸತ್ವದಲ್ಲಿ ಇರೋದ್ರಿಂದ ಆ ಕೆಳಗಿನ ಮಟ್ಟದ ಈ ಕರ್ತವ್ಯಗಳು ಕೂಡ ಅವ್ರು ಮಾಡಕ್ ಸಾಧ್ಯ. ಅದೇ ಜೊತೆಗೆ ಅವರು ಇನ್ನ ಕೆಳಗೆ ಒಂದ್ ರೀತಿ ಕೇಳ್ಬೇಕು ಅಂದ್ರೆ ಕ್ಷತ್ರಿಯನಾದ ಜವಾಬ್ದಾರಿಗಳು ಅದು ಕೂಡ ಅವ್ರು ಪರಿಪೂರ್ಣವಾಗಿ ಮಾಡ್ತಾರೆ. ಸೊ ನಾವು ಕೇಳ್ತೇವೆ ಐತಿಹಾಸಿಕವಾಗಿ, ಅವರು ಬರೋ ಮುಂಚೆ ಅವರ ತಂದೆ ವೇನ ಮಹಾರಾಜ, ಸೊ ಅವರು ತುಂಬಾ ದುಷ್ಟ. ಸೊ ಅವರ ಇದರಲ್ಲಿ ಅಷ್ಟು ಹಿಂಸೆ, ಅಷ್ಟು ಜನರಿಗೆ ಇದಿತ್ತು, ಗೊಂದಲ ಇತ್ತು. ಆದ್ರೆ ಪೃಥು ಮಹಾರಾಜ ಬಂದಿದ್ದೆ ಎಲ್ಲವನ್ನು ಸರಿಪಡಿಸ್ಬಿಟ್ರು ಅವರ ಸಾಮರ್ಥ್ಯದಿಂದ, ಅವರ ಶಕ್ತಿಯಿಂದ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಒಂದು ಸಲ ಭೂದೇವಿಯನ್ನೇ ಅವರು ಬೆನ್ನಟ್ಟಿ ಹೋದ್ರು. ಸ್ವಲ್ಪ ಭೂದೇವಿ ಎಲ್ಲಿದ್ದಾರೆ, ಹೇಗಿದ್ದಾರೆ ನಮಗ್ ಗೊತ್ತಿಲ್ಲ. ಅವರು ನಮ್ಮ ಎದುರಿದ್ರು ಕೂಡ ನಮ್ಗೆ ಕಾಣೋದಿಲ್ಲ ಅವ್ರಿಗೆ. ಆದ್ರೆ ಪೃಥು ಮಹಾರಾಜರು ಆಗಲ್ಲ. ಅವರ ವ್ಯಕ್ತಿತ್ವ ಅಂತ ಒಂದು ಶಕ್ತಿಶಾಲಿ ದೇವತೆ ಭೂದೇವಿ, ಅವರನ್ನು ಕೂಡ ಅವರ ಬೆನ್ನಟ್ಟರು. ಅಂದ್ರೆ ಅವ್ರಿಗೆ ನೋಡ್ಬೋದು ಅವರ ಸಾಮರ್ಥ್ಯ, ಅವರ ಶಕ್ತಿ. ಅವರು ಯಾಕಂದ್ರೆ ಅವರು
ಇಲ್ಲಿ ನೋಡ್ತಾ ಇರೋದು ಅವರು ವಿವೃದ್ಧ ಸತ್ವ, ಶುದ್ಧ ಸತ್ವ ಸ್ಥಿತಿಯಲ್ಲಿದ್ದರು. ಹಾಗಾಗಿ ಅವರು ತೇಜಸ್, ಸ್ವತೇಜ, ಅವರ ಶಕ್ತಿ ಹಾಗೆ ಇತ್ತು. ಸೊ ಇದು ಅಸಾಧಾರಣ ಪೃಥು ಮಹಾರಾಜರ ಚಟುವಟಿಕೆಗಳು, ಅಸಾಧಾರಣ ಚಟುವಟಿಕೆಗಳು. ಹಾಗಾಗಿ ಅವರು ಈ ರೀತಿ ಜನರನ್ನು, ಪ್ರಜೆಗಳನ್ನು ರಕ್ಷಿಸಿದ್ರು. ಪ್ರತಿಯೊಬ್ಬರಿಗೂ ಅವರು ಕೃಷ್ಣ ಪ್ರಜ್ಞೆ ಬರೋ ಹಾಗೆ ಒಂದು ಕಲ್ಪಿಸಿಕೊಟ್ರು. ಅವರ ಒಂದು ಅಡ್ಮಿನಿಸ್ಟ್ರೇಷನ್, ಅದರಿಂದ ಅವರು. ಸೊ ಹೀಗೆ ನಾವು ಕೆಲವು ಎಕ್ಸಾಂಪಲ್ಸ್ ಮಾಡ್ಕೊಳ್ಬಹುದು. ಹೇಳ್ತಾರೆ ಯಾರು, ಪರಶುರಾಮ ಕೂಡ ಅವರು ಭಗವಂತನ ಶಕ್ತ್ಯಾವೇಶ ಅವತಾರವೇ. ಅವರು ಕೂಡ ಒಂದು ರೀತಿಯಲ್ಲಿ ಹೀಗೆ ಒಂದು ಬ್ರಾಹ್ಮಣತ್ವದಲ್ಲಿ ಇರ್ತಾರೆ ಅವರು. ಆದರೆ ಅವರು ನಂತರ ಕ್ಷತ್ರಿಯರ ಕಾರ್ಯಗಳು ಮಾಡ್ತಾರೆ. ಅವರು ಕ್ಷತ್ರಿಯರು ಯಾವಾಗ ದಾರಿ ತಪ್ಪಿ ಅವರು ಜನರನ್ನು ಹಿಂಸಿಸಿರುತ್ತಾರೆ, ಆಗ 22 ಬಾರಿ, 1 ಬಾರಿ ಇಲ್ಲ 2 ಬಾರಿ ಇಲ್ಲ 22 ಬಾರಿ ಅವರನ್ನು ನಾಶ ಮಾಡ್ತಾರೆ. ಮತ್ತೆ ಅವರು ಧರ್ಮದ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹೀಗೆ ನೋಡ್ತೇವೆ ನಾವು. ಸೊ ಅವರಿರೋ ಗುಣದಲ್ಲಿ, ಅವರಿರೋ ಒಂದು ದಿವ್ಯ ಸ್ಥಿತಿಯಲ್ಲಿ ಅವರು ಕೆಳಮಟ್ಟದ ಒಂದು ಕರ್ತವ್ಯಗಳು ಕೂಡ ಅವರು ಜವಾಬ್ದಾರಿ ಕೂಡ ಮಾಡಿದ್ರು ಅವರು ಅಂತ ನೋಡ್ಬೋದು. ಕೆಳಮಟ್ಟ ಮೇಲ್ಮಟ್ಟ ಅಂತಲ್ಲ, ಸೊ ಅವರ ನೆಲೆ ಹಾಗೆ, ಅವ್ರ ನೆಲೆ ಇರೋದ್ರಿಂದ ಅವರು ಧರ್ಮ ಸ್ಥಾಪನೆ ಮಾಡಿದ್ರು. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ, ಹೇಳ್ತೀರಾ ಅಂದ್ರೆ ಹೇಳ್ಬೋದು. ಕರೆಕ್ಟ್ ಪ್ರಭುಜಿ. ನಾವೆಲ್ಲ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತೇವೆ, ಎಲ್ಲ ಇಸ್ಕಾನ್ ರೂಲ್ಸ್ ಅಲ್ಲಿ ಫಾಲೋ ಮಾಡಿದ್ರೆ ನಾವು ಶುದ್ಧ ಸತ್ವದಲ್ಲಿ ಇದ್ದೇವೆ ಅಂತ ತಿಳ್ಕೊಳ್ಬೇಕಾ, ಅಥವಾ ಸಾತ್ವಿಕ ನೆಲೆ ಅಂತಲ್ಲ ಪ್ರಭುಜಿ? ಸತ್ವಗುಣ ಮತ್ತೆ ಪಾಪ ಚಟುವಟಿಕೆಗಳಿಲ್ಲ ಅಂದ್ರೆ ಅದು ಸತ್ವಗುಣ. ಹ. ಶುದ್ಧ ಸತ್ವ ಅಂದ್ರೆ ನಮಗೆ ಕೃಷ್ಣ ಮೇಲೆ ಕೃಷ್ಣ ಪ್ರೇಮ ಮುಖ್ಯ ಬರುತ್ತೆ. ಇನ್ನ ಅದಿಲ್ಲ ನಮಗೆ ಅದು. ಸೊ ಅದು ಬಂದ್ರೆ ಅದು ಶುದ್ಧ ಸತ್ವ. ಇಲ್ಲಿದ್ರೆ ಭಗವಂತನ ಒಂದ್ ದಿವಸ ಅದು ಅನುಗ್ರಹಿಸಬಹುದು. ಅದು ಸತ್ವಗುಣದಲ್ಲಿ ಮುಂದುವರೆದ್ರೆ ಹಾಗೆ ಭಗವಂತನು ಆ ವಿವೃದ್ಧ ಸತ್ವ, ಶುದ್ಧ ಸತ್ವವನ್ನು ಕೊಡಬಹುದು. ಒಂದ್ ರೀತಿ ಸತ್ವಗುಣ ಅಂದ್ರೆ ಇನ್ನೊಂದ್ ರೀತಿ ಹೇಳೋದು ಯಾವುದು, ನಿಷ್ಠ ಆ ಸ್ಟೇಜಲ್ಲೂ ಒಂದು ಸತ್ವ ಅಂತ ಹೇಳ್ಬೋದು. ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ. ಸೊ ಇದೆಲ್ಲ ಸ್ವಲ್ಪ ಕೆಳಮಟ್ಟದಲ್ಲಿ ಇನ್ನ ರಜೋತ್ತಮ ಗುಣ ಇರುತ್ತೆ. ನಿಷ್ಠಾ ಸ್ಥಿತಿಯಲ್ಲಿ ಸ್ವಲ್ಪ ಸತ್ವಗುಣ, ನಿಷ್ಠ, ರುಚಿ, ಭಾವ, ಆಸಕ್ತಿ. ಸೊ ಆಸಕ್ತಿ ಮತ್ತೆ ಆಸಕ್ತಿ, ಪ್ರೇಮ ಅಂದ್ರೆ ಅದು ಡೆಫಿನೆಟ್ಲಿ ಶುದ್ಧ ಸತ್ವ, ವಿವೃದ್ಧ ಸತ್ವ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ.